ಅಲ್ಲಲ್ಲಿ ಗೋಂದಲ ಅಂತ ಇರ್ತಿತ್ತು. ನಿಮಗೆ ಗೋಂದಲ ಅಂತ ಹೇಳಿದ್ರೆ ಒಂದು ಅಗ್ನಿಯನ್ನು ತಿಂದುಕೊಂಡು ಅದಕ್ಕೆ ಬೇಕಾದ ಭಕ್ತರು ಕೇಳುವಾಗ ಪ್ರಶ್ನೆಗೆ ಉತ್ತರ ಕೊಡುವುದು, ಅವರ ಕಷ್ಟ ಪರಿಹಾರ. ಅದೇ ರೀತಿ ಎಲ್ಲ ಒಂದು ಜಾಗೆಗೆ ಹೋಗಿ, ಎಲ್ಲ ತಾಲೂಕಿಗೆ ಹೋಗಿ ಆ ಕಷ್ಟಗಳ ಪರಿಹಾರಕ್ಕೆ ಆವಾಗ ನಮಗೆ ಸರಪಾಡಿಯ ಅರಸರು ಅಂತಿದ್ದಾರೆ. ವ್ಯಕ್ತಿಯನ್ನು ನಿಮಗೆ ನಾವು ಹೇಳುವಾಗ ತುಂಬಾ ಆಶ್ಚರ್ಯ ಆಗ್ತದೆ. ಒಂದು ವ್ಯಕ್ತಿಯನ್ನು ದೇವರೇ ಜೀವ ಕೊಟ್ರೆ ನೀನೆ ತ್ಯಾಗ ಮಾಡುದು ಈ ನಡೆಯಲ್ಲಿ ಅಂತ ಹೇಳಿ. ಆಗ ನೆಗೆಟಿವ್ ಎನರ್ಜಿ ಇರಬಹುದು. ಎನರ್ಜಿ ಬಗ್ಗೆ ಏನು ಸರ್ ಹೇಳ್ತಾರೆ? ನೆಗೆಟಿವ್ ಅನ್ನೋದು ಇದೆಯಾ? ಇದು ಕೆಲವು ನೀಚ ಶಕ್ತಿಗಳು ಭೂಮಿಯಲ್ಲಿ ಇದೆ. ಆ ನೀಚ ಶಕ್ತಿ ನಮ್ಮ ಗ್ರಹಗತಿಗೆ ಸರಿಯಾಗಿ ನಮ್ಮಲ್ಲಿ ಬಲ ಇಲ್ಲದಿದ್ದರೆ ದಿನನಿತ್ಯ ಅಭಿಷೇಕ ಮಾಡಿ ದೇವರಿಗೆ ದಿನನಿತ್ಯ ಪ್ರಾರ್ಥನೆ ಮಾಡಿ 3 ಕಾಲ ಅಂದ್ರೆ ತ್ರಿಕಾಲ ಪೂಜೆಯನ್ನು ಮಾಡಿದಂತ ಕೆಲವು ಪ್ರಸಾದಗಳು ಗಂಧಗಳಿರ್ತದೆ. ಕೆಲವರಲ್ಲಿ ಕುಂಕುಮದ ಹಾಲೆ, ಕೆಲವರು ಗಂಧದ ಹಾಲೆ, ಎಲ್ಲ ಶಕ್ತಿ ಇದೆ. ಅದಕ್ಕೆ ಮಂತ್ರ ಬೀಜಾಕ್ಷರದಿಂದ ಅದೇ ಮಂತ್ರದಿಂದ ಕುಂಕುಮಾರ್ಚನೆ ಅಂತ ಹೇಳ್ತಾರೆ. ಒಂದು ದಾರಿಯಲ್ಲಿ ಹೋಗ್ತಾ ಇರುವ ನಾನು ಬೀಜಾಕ್ಷರ ಮಂತ್ರವನ್ನು ಪಠನೆ ಮಾಡ್ತೇನೆ ಅಂತ ಹೇಳಿ ಅದಕ್ಕೆ ಫಲ ಸಿಗುವುದಿಲ್ಲ, ಅದು ನಮಗೆ ಬಾಧಕವಾಗಿ ಬರ್ತದೆ.